ವಿಶ್ವವಿಖ್ಯಾತ ಮಂಗಳೂರು ದಸರಾ ಸಂಭ್ರಮದಲ್ಲಿ ಜನರು ಭಕ್ತಿ ಭಾವದಿಂದ ತಲ್ಲೀನರಾಗಿರುವಾಗ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರಕ್ಕೆ ಭೇಟಿ ನೀಡಿ ಇಲ್ಲಿನ ವೈಭವಗಳನ್ನು ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿದರು. ದೇವರ ಬಲಿ ಉತ್ಸವದ ಶುಭ ಸಂದರ್ಭದಲ್ಲಿ ದೇವಸ್ಥಾನ ಪ್ರವೇಶಿಸಿದ ಉಪಮುಖ್ಯಮಂತ್ರಿಗಳು ಸಂಪ್ರದಾಯದಂತೆ ದೇವರ ರಥಾರೋಹಣ ನಂತರ ರಥದ ಚಕ್ರಕ್ಕೆ ತೆಂಗಿನಕಾಯಿ ಒಡೆದು ಭಕ್ತರೊಂದಿಗೆ ರಥೋತ್ಸವದಲ್ಲಿ ಭಾಗಿಯಾದರು. ದೇವಳ ಸ್ಥಾಪಿಸಿದ ಸಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸನ್ನಿಧಿಗೆ ನಮಿಸಿ ಸರ್ವ ದೇವರ ದರ್ಶನ ಪಡೆದುಕೊಂಡು ದರ್ಬಾರ್ ಮಂಟಪದಲ್ಲಿ ಶಾರದೆ ಮತ್ತು ನವದುರ್ಗೆಯರಿಗೆ ವಂದಿಸಿದರು. ಶಾರದೆಯ ಸನ್ನಿಧಿಯಲ್ಲಿ ಉಪಮುಖ್ಯಮಂತ್ರಿಗಳಿಗೆ ಪ್ರಸಾದ ನೀಡಿ ದೇವಳದ ವತಿಯಿಂದ ಗೌರವಿಸಲಾಯಿತು. ತದನಂತರ ಮಾಧ್ಯಮವನ್ನುದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿಗಳು, ನನ್ನನ್ನ ಈ ಪುಣ್ಯಕ್ಷೇತ್ರಕ್ಕೆ ದೇವರೇ ಕರೆಸಿಕೊಂಡಿದ್ದಾರೆ. ಮಂಗಳೂರು ದಸರಾ ವೈಭವ ಕಂಡು ಬಹಳ ಸಂತೋಷವಾಯಿತು ಅಂತ ಹೇಳಿದರು. ಆಡಳಿತ ಸಮಿತಿ ಅಧ್ಯಕ್ಷ ಜಯರಾಜ್ ಸೋಮಸುಂದರಂ ಮಾಲಾರ್ಪಣೆಗೈದು ಸ್ವಾಗತಿಸಿದರು. ಕೋಶಾಧಿಕಾರಿ ಪದ್ಮರಾಜ ಪೂಜಾರಿ, ಟ್ರಸ್ಟಿಗಳಾದ ಸಂತೋಷ್ ಪೂಜಾರಿ, ಕೃತಿನ್ ಅಮೀನ್, ಶಾಸಕರಾದ ಅಶೋಕ್ ಕುಮಾರ್ ರೈ, ಎಂಎಲ್ಸಿ ಮಂಜುನಾಥ ಭಂಡಾರಿ ಮೊದಲಾದವರು ಉಪಸ್ಥಿತರಿದ್ದರು. ಮಂಗಳೂರು ದಸರಾ ಪುಣ್ಯ ಕಾರ್ಯಕ್ರಮ, ಆ ತಾಯಿಯ ಮೇಲೆ ಭಕ್ತಿ ನಿಟ್ಟು ಆ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ತಾಯಿಯ ಅನುಗ್ರಹ, ದೇವದೇವರ ಗುರು ಹಿರಿಯ ಆಶೀರ್ವಾದ, ಇಂದಿನ ಜನ್ಮದ ಪುಣ್ಯ ಭಕ್ತಿ, ಶ್ರದ್ಧೆಯ ಶ್ರಮ, ಕರ್ನಾಟಕ ಜನತೆಯ ಆಶೀರ್ವಾದದಿಂದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಸಮಾಜ ಸೇವನದ ಯೋಗ ಭಾಗವನ್ನು ನಿಮ್ಮ ಪಾಲಿಗೆ ತಾಯಿ ಅನುಗ್ರಹ ಮಾಡಿಕೊಟ್ಟಿದ್ದಾಳೆ. ತಾಯಿಯ ಸಂದರ್ಭದಲ್ಲಿ ಪ್ರಸಾದ ವಸೂಲಿ ಬ್ರಹ್ಮಶ್ರೀ ನಾರಾಯಣ ಗುರುವರೆಯರು ಗೋಕರ್ಣನಾಥೇಶ್ವರ ಅನ್ನಪೂರ್ಣೇಶ್ವರಿ ಕ್ಷೇತ್ರದ ಸದಕ್ಕಿಲ್ಲ ಪುಣ್ಯ ಕಾಲದಲ್ಲಿ ವಿಶೇಷವಾದಂತಹ ಪವಿತ್ರವಾದಂಥ ದೇವ ಸನ್ನಿಧಿಯಲ್ಲಿ ದೇವಸ್ಥಾನದ ಗುರು ಹಿರಿಯರು ಮತ್ತು ಶಕ್ತಿ ದೇವತೆ ಮತ್ತು ಭುವನೇಶ್ವರಿ, ಶಾರದೆ ಎಲ್ಲ ಕೂಡ ಇವತ್ತು ನನಗೆ ಕಲಿಸ್ಕೊಂಡಿದೆ. ನನಗೆ ಬರೋಂಥ ಪರಿಸ್ಥಿತಿ ಇರಲಿಲ್ಲ. ನನ್ನ ಏಕಾಏಕಿ ನಾನು ಅಸ್ಸಾಮಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಹೈದ್ರಾಬಾದಲ್ಲಿ ಬಂದು ನನ್ನ ಫ್ಲೈಟ್ ಹಿಡಿತು. ನಾನು ಇಲ್ಲಿಗೆ ಬರೋಕ್ಕೆ ಅವಕಾಶನೇ ಇರಲಿಲ್ಲ. ನನ್ನ ಫ್ಲೈಟೇ ಇಲ್ಲಿಗೆ ಬರೋಕ್ಕೆ ಆಗ್ತಿರಲಿಲ್ಲ. ನಾನು ಸ್ನೇಹಿತರಿಗೆ ಫೋನ್ ಮಾಡಿದ ತಕ್ಷಣ 5 ನಿಮಿಷಕ್ಕೆ ನನಗೊಂದು ಸ್ಪೆಷಲ್ ಫ್ಲೈಟ್ ಕಳಿಸ್ಬೇಕು. ಸೊ ಇಲ್ಲಿಗೆ ಬಂದು ದೇವರ ದರ್ಶನ ಮಾಡಿದ್ದೀನಿ ಅಂದರೆ ಈ ದೇವರೇ ನನ್ನನ್ನು ಇಲ್ಲಿಗೆ ಕರ್ಸ್ಕೊಂಡಿದ್ದಾರೆ. ಅದರಿಂದ ಇದೊಂದು ದೊಡ್ಡ ಭಾಗ್ಯ. ಸೊ ಎಲ್ಲರೂ ಕೂಡ ಈ ರಾಜ್ಯದ ಜನತೆಗೆ ಇದೊಂದು ಇತಿಹಾಸವುಳ್ಳಂಥ ನಾರಾಯಣ ಗುರು ಸ್ಥಾಪನೆ ಮಾಡಿದಂಥ ಇದೊಂದು ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೊದಲಿಂದನೂ ಜನಾರ್ದನ ಪೂಜಾರಿ ನನಗೆ ಈ ದೇವಸ್ಥಾನ ಇತಿಹಾಸದ ಬಗ್ಗೆ ನೀವು ಬರಲೇಬೇಕಯ್ಯ ಅಂತ ಭಾಳ ಸತಿ ನನಗೆ ಹೇಳಿ ಬಂದು ಹೋಗ್ತಿದ್ದೆ. ಆದರೆ ದಸರಲ್ಲಿ ಬರೋಂಥ ಭಾಗ್ಯ ಸಿಕ್ಕಿರಲಿಲ್ಲ. ಈ ಕಣ್ಣಲ್ಲಿ ನೋಡಿ ಇದನ್ನು ವೈಭವನ ನೋಡಿಕೊಂಡು ಭಾಳ ಸಂತೋಷ ಆಯಿತು. ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಐತಿಹಾಸಿಕವಾದಂಥ ಧಾರ್ಮಿಕ ಪ್ರವಾಸಿ ಕೇಂದ್ರ ಇದು. ಎಲ್ಲರೂ ಕೂಡ ಇಲ್ಲಿರುವಂಥ ಎಲ್ಲ ಭಕ್ತಾದಿಗಳಿಗೆ, ಈ ಭಾಗದ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನಲ್ಲಿ, ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ.